ಸೋಮವಾರ ತೀರ್ನ ಕೇಂದ್ರ ಮಂತ್ರಿ ಅನಂತಕುಮಾರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಕುಡ್ಲದ ಜಿಲ್ಲಾ ಆಫೀಸ್ ಶ್ರದ್ಧಾಂಜಲಿ ಸಂದಾಯಿರು ಯೋಗೀಶ್ ಭಟ್ ಬಾಲಕೃಷ್ಣ ಭಟ್ ಮೀನಾಕ್ಷಿ ಶಾಂತಿಗೌಡ ಇಂಚ ನಾಯಕರು ಪಾಲ್ಪಡೆದಿದ್ದರು. ರಾಷ್ಟ್ರ ಬಿಜೆಪಿ ಬಾರಿ ಪ್ರಭಾವದ ನಾಯಕರಾದ ವಾಜಪೇಯಿ ಸರ್ಕಾರಡು ಬೊಕ ಇತ್ತೆ ನರೇಂದ್ರ ಮೋದಿ ಸರ್ಕಾರಡು ಮಂತ್ರಿ ಆದಿತ್ತಿನ ಅನಂತಕುಮಾರ್ ಸೋಮವಾರ ಪುಲ್ಯಕಾಂಡೆ ತಿಡ್ದೇರು. ಬಯ್ಯಗ್ ಭಾರತೀಯ ಜನತಾ ಪಕ್ಷದ ಕುಡ್ಲದ ಜಿಲ್ಲಾ ಆಫೀಸ್ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಟಣೆ ಮಂತದಿತ್ತರು. ಮೌನ ಪ್ರಾರ್ಥನೆದ ಒಟ್ಟುಗು ಕಾರ್ಯಕ್ರಮ ಸುರುವಾಂಡ್ ಜಿಲ್ಲಾ ಪಂಚಾಯತ್ ಗುರ್ಕಾರ್ದಿ ಮೀನಾಕ್ಷಿ ಶಾಂತಿಗೌಡ ಒತ್ತು ಗುರ್ಕಾರ್ದಿ ಕಸ್ತೂರಿ ಪಂಜ ಬಿಜೆಪಿ ರಾಜ್ಯ ಜತೆ ಮಾಹಿತಿದಾರ ಸುಲೋಚನಾ ಭಟ್ ಜಿಲ್ಲಾ ಮಾಹಿತಿದಾರ ಸತೀಶ್ ಪ್ರಭು ವಿಧಾನಸಭಾ ಮಾಜಿ ಒತ್ತು ಗುರ್ಕಾರ್ಯರು ಯೋಗೀಶ್ ಭಟ್ ಇಂಚ ಪಕ್ಷದ ನಾಯಕರು ಪಾಲ್ದಿತ್ತೊಂದು ಪುರ್ಪಪಾಡ್ದು ಶ್ರದ್ಧಾಂಜಲಿ ಸಂದಾಯರು. ಯೋಗೀಶ್ ಭಟ್ ಸೇರಿದಂಚ ಪಕ್ಷದ ನಾಯಕರ ಪಾತ್ರದ ಅನಂತಕುಮಾರನ ವ್ಯಕ್ತಿತ್ವವನ್ನು ನೆಂಪು ಮಾಡಿಕೊಂಡರು. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಯವರ ಒಬ್ಬ ನೆಚ್ಚಿನ ಮಂತ್ರಿಯಾಗಿ ಅದ್ವಾನಿಜಿಯವರ ತುಂಬ ಆಪ್ತರಾಗಿ ಮುಂದೆ ನರೇಂದ್ರ ಮೋದಿಯವರ ವಿಶ್ವಾಸ ತಗೊಂಡು ಪಾರ್ಲಿಮೆಂಟರಿ ಮಿನಿಸ್ಟ್ರಾಗಿ ಸುಸೂತ್ರವಾಗಿ ಪಾರ್ಲಿಮೆಂಟ್ ನಡೆಯುವಂಥ ನಿಟ್ಟಿನಲ್ಲಿ ಕೈಗೊಂಡ ಕ್ರಮಗಳು ಎಲ್ಲ ರೀತಿಯಲ್ಲಿ ಸಾರ್ಥಕ ಸೇವೆ ಮಾಡಿ ಕೊನೆಯ ತನಕ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ರಾಷ್ಟ್ರಕ್ಕೋಸ್ಕರ ದುಡಿದಿರುವಂತಹ ನಮ್ಮ ಅನಂತ ಇವತ್ತು ಅನಂತದಲ್ಲಿ ಲೀನ ಆಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿನ ಕೋರುವಂತಹ ಕಾರ್ಯಕ್ರಮ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಇವತ್ತು ನಡೆದಿದೆ. ಅವರು ಇವತ್ತು ಆದರ್ಶ ರಾಜಕಾರಣಿಗಳು ಓರ್ವರಾಗಿದ್ದಾರೆ ಮತ್ತು ತುಂಬ ಉನ್ನತ ಸ್ಥಾನದಲ್ಲಿದ್ದರೂ ಸಹ ಅವರು ಅತ್ಯಂತ ಸರಳ ಜೀವನವನ್ನು ನಿರ್ವಹಿಸುವುದರ ಮುಖಾಂತರ ಒಬ್ಬ ರಾಜಕಾರಣಿ ಯಾವ ರೀತಿ ಇರಬೇಕು ಅನ್ನೋದನ್ನು ಕಾರ್ಯಕರ್ತರಿಗೆ ಮೇಲ್ಪಂಕ್ತಿಯಾಗಿ ಮಾಡಿ ತೋರಿಸಿದ್ದಾರೆ. ಅವರು ನಮ್ಮೊಂದಿಗಿಲ್ಲ. ಅವರ ಆತ್ಮಕ್ಕೆ ಚಿರಶಾಂತಿ ಪ್ರಾಪ್ತಿಯಾಗಲಿ ಹಾಗೂ ಅವರ ಅಗಲಿಕೆಯ ನೋವನ್ನು ಸಹಿಸುವಂಥ ಶಕ್ತಿ ಅವರ ಕುಟುಂಬ ವರ್ಗಕ್ಕೆ ಮಾತ್ರ ಅಲ್ಲ, ಅಪಾರವಾಗಿರ್ತಕ್ಕಂಥ ಅವರ ಅಭಿಮಾನಿಗಳು ಕಾರ್ಯಕರ್ತ ಮಿತ್ರರಿಗೆ ಆ ಭಗವಂತ ನೀಡಲಿ. ಹರಿಕೃಷ್ಣ ಬಂಟ್ವಾಳ, ಮೋನಪ್ಪ ಭಂಡಾರಿ, ಬಾಲಕೃಷ್ಣ ಭಟ್, ಜಗದೀಶ್ ಅಧಿಕಾರಿ, ಸಂಜಯ ಪ್ರಭು, ರೂಪಾಡಿ ಬಂಗೇರ, ರಾಮಚಂದ್ರ ಬೈಕಂಪಾಡಿ, ರವಿಶಂಕರ ಮಿಜರ್ ಪಾಲ್ಗೊಂಡರು.